ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಉತ್ತಮ ಪರಿಸರ ಉತ್ತಮ ಆರೋಗ್ಯಕ್ಕೆ ಅವಶ್ಯಕ. ಉತ್ತಮ ಪರಿಸರವಿದ್ದರೆ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಒಂದು ಉತ್ತಮ ಆರೋಗ್ಯವಂತ ಜೀವನ ನಡೆಸುವುದರಲ್ಲಿ ಸಂಶಯವಿಲ್ಲ. ಬೆಟ್ಟ ಗುಡ್ಡಗಳು, ಮರ ಕಾಡುಗಳು ಇದ್ದರೆ ನಾವು ಇಲ್ಲಿ ವಾಸಿಸಲು ಸಾಧ್ಯ. ಇದು ನಮ್ಮ ಜೀವನಾಡಿಯಾಗಿದೆ. ಇದು ನಮ್ಮ ದೇಹದ ಒಂದು ಅಂಗವಾಗಿಯೂ ಸಹ ಇದೆ. ಈ ಸುಂದರ ಪರಿಸರವನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಂದು ಅನೇಕ ಕಡೆ ಅರಣ್ಯನಾಶ, ಕಾಡ್ಗಿಚ್ಚು ಮತ್ತು ಮರಗಿಡಗಳನ್ನು ಕಡಿದು ಅರಣ್ಯನಾಶ ಮಾಡುವುದು ಕಂಡುಬಂದರೂ ಸಹ ಕರ್ನಾಟಕದ ಬಾಬಾ ಬುಡನ್ಗಿರಿಯ ಸೌಂದರ್ಯ ಪ್ರವಾಸಿಗರ ಮನಸೆಳೆಯುವುದು. ಈ ಸುಂದರ ಬಾಬಾ ಬುಡನ್ಗಿರಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಉತ್ತರಕ್ಕೆ ಮತ್ತು ಭಾರತದ ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ ಶ್ರೇಣಿ ಇದೆ. ಬಾಬಾ ಬುಡನ್ಗಿರಿಯು ಬಾಬಾ ಬುಡನ್ ಶ್ರೇಣಿಯಲ್ಲಿರುವ ಒಂದು ಪರ್ವತವಾಗಿದೆ ಮತ್ತು ಸೂಫಿ ಸಂತ ಹಜರತ್ ದಾದಾ ಹಯಾತ್ ಕಲಂದರ್ ಇವರನ್ನು ಬಾಬಾ ಬುಡನ್ ಎಂದು ಸಹ ಕರೆಯುತ್ತಾರೆ. ಇಲ್ಲಿ ಬಾಬಾ ಬುಡನ್ ಮಂದಿರಕ್ಕೆ ಹೆಸರುವಾಸಿಯಾಗಿದೆ. ಇದು ಹಿಂದೂಗಳು ಮತ್ತು ಮುಸ್ಲಿಮರಿಬ್ಬರಿಗೂ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ಮತ್ತು ಪ್ರವಾಸಿಗರಿಂದ ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗುವ ಸ್ಥಳವೂ ಸಹ ಇದಾಗಿದೆ. ಈ ಪ್ರಸಿದ್ಧ ಪರ್ವತ ಶ್ರೇಣಿಯನ್ನು ದತ್ತಗಿರಿ ಬೆಟ್ಟ ಶ್ರೇಣಿ ಎಂದು ಸಹ ಕರೆಯುತ್ತಾರೆ, ಏಕೆಂದರೆ ಇಲ್ಲಿರುವ ದೇವಾಲಯವು ಹಿಂದೂ ದೇವರ ಗುರು ದತ್ತಾತ್ರೇಯನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ. ಈ ಪರ್ವತ ಶ್ರೇಣಿಯು ಹೆಮ್ಮೆಯಿಂದ ಎತ್ತರ ಪರ್ವತ ಶಿಖರಗಳಲ್ಲಿ ಒಂದನ್ನು ಪ್ರದರ್ಶಿಸುತ್ತದೆ. ಎತ್ತರವು ಹಿಮಾಲಯ ಮತ್ತು ನೀಲಗಿರಿಗಳ ನಡುವೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಕಾಫಿಯನ್ನು ಭಾರತಕ್ಕೆ ಮೊದಲು ತರಲಾಯಿತು. ಸೂಫಿ ಬಾಬಾ ಬುಡನ್ ಅವರು ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಕಾಫಿ ಬೆಳೆಯನ್ನು ಬೆಳೆಸಿದರು. ಬಾಬಾ ಬುಡನ್ಗಿರಿ ಬೆಟ್ಟಗಳು ಪಾದಯಾತ್ರೆ ಮತ್ತು ಟ್ರೆಕ್ಕಿಂಗ್ ಜೊತೆಗೆ ತಮ್ಮ ವಿಶಿಷ್ಟವಾದ ಅರಣ್ಯ ಶ್ರೇಣಿಗೆ ಹೆಸರುವಾಸಿಯಾಗಿದೆ. ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ನಡುವೆ ಅದ್ಭುತವಾದ ಚಾರಣ ಮಾರ್ಗವಿದೆ. ಇದರ ಜೊತೆಗೆ ಎಲ್ಲ ಸಾಹಸ ಪ್ರಿಯರು ದೇವಿರಮ್ಮ ಬೆಟ್ಟದ ಪುರಾತನ ದೇಗುಲವನ್ನು ನೋಡಲು ಕಾಡಿನ ಮೂಲಕ ಪಾದಯಾತ್ರೆ ಮಾಡಬಹುದು. ಸೀತಾಲಯ್ಯನಗಿರಿಯು ಸುತ್ತಮುತ್ತಲಿನ ಪರ್ವತ ಶ್ರೇಣಿಗಳ ಸುಂದರವಾದ ನೋಟವನ್ನು ನೀಡುತ್ತದೆ. ಅತ್ಯಂತ ಪ್ರಸಿದ್ಧವಾದ ಟ್ರೆಕ್ಕಿಂಗ್ ಟ್ರೇಲ್ಗಳೆಂದರೆ ಬಾಬಾ ಬುಡನ್ಗಿರಿಯಿಂದ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿಯಿಂದ ಗಾಳಿಕೆರೆ ಮತ್ತು ಬುಡನ್ಗಿರಿಯಿಂದ ಮಾಣಿಕ್ಯಜಾರ ಜಲಪಾತಗಳು ಹಾಗೂ ಅತಿಗುಂಡಿ ಜಂಕ್ಷನ್ನಿಂದ ಬಾಬಾ ಬುಡನ್ಗಿರಿಯವರೆಗೆ ಸುಮಾರು 6 ಕಿಲೋಮೀಟರ್ಗಳ ಟ್ರೆಕ್ಕಿಂಗನ್ನು ಕೈಗೊಳ್ಳಬಹುದು. ಪ್ರಾಚೀನ ಕಾಲದಲ್ಲಿ ಬಾಬಾ ಬುಡನ್ಗಿರಿ ಶ್ರೇಣಿಯನ್ನು ಚಂದ್ರದ್ರೋಣ ಪರ್ವತ ಎಂದು ಕರೆಯಲಾಗುತ್ತಿತ್ತು. ಬಾಬಾ ಬುಡನ್ಗಿರಿ ಶ್ರೇಣಿಯು ಮುಳ್ಳಯ್ಯನಗಿರಿ ಪರ್ವತ ಶ್ರೇಣಿಯನ್ನು ಒಳಗೊಂಡಿದೆ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರ ಪರ್ವತ ಶ್ರೇಣಿಯಾಗಿದೆ. ಇದರ ಎತ್ತರ ಸುಮಾರು 1930 ಮೀಟರ್ ಅಥವಾ 6317 ಅಡಿ ಎತ್ತರವಿದೆ. ದತ್ತಗಿರಿ ಅಥವಾ ಬಾಬಾ ಬುಡನ್ಗಿರಿ ಇದರ ಎತ್ತರವು 1895 ಮೀಟರ್ ಎತ್ತರದಲ್ಲಿ ನಿರ್ಮಾಣವಾಗಿದೆ. ಕರ್ನಾಟಕ ರಾಜ್ಯದ ಅತಿ ಎತ್ತರದ ಶಿಖರಗಳು ಇವುಗಳೇ. ಒಟ್ಟಾರೆಯಾಗಿ ಈ ಪರ್ವತಗಳಿಗೆ ಚಂದ್ರದ್ರೋಣ ಪರ್ವತ ಶ್ರೇಣಿ ಎಂದು ಹೆಸರಿಸಲಾಗಿದೆ, ಏಕೆಂದರೆ ಅವುಗಳು ನೈಸರ್ಗಿಕವಾಗಿ ರೂಪುಗೊಂಡ ಚಂದ್ರನ ಆಕಾರವನ್ನು ಪಡೆದುಕೊಂಡಿದೆ. ಈ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿನ ಈ ಸುಂದರ ಪರ್ವತ ಶ್ರೇಣಿಗಳಲ್ಲಿ ಅಪರೂಪವಾಗಿ ಬೆಳೆಯುವ ಕುರಿಂಜಿ ಎಂಬ ಹೂವು 12 ವರ್ಷಗಳೊಮ್ಮೆಗೆ ಅರಳುವ ವಿಶಿಷ್ಟವಾದ ಹೂವಾಗಿದೆ. ಪ್ರಪಂಚದಾದ್ಯಂತ ಜನರು ಈ ಸ್ಥಳಕ್ಕೆ ಬಂದು ಈ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾರೆ. ಸೌಂದರ್ಯಕ್ಕೆ ಮತ್ತೊಂದು ತಾಣವೇ ಬಾಬಾ ಬುಡನ್ಗಿರಿ. ಈ ಪರ್ವತ ಶ್ರೇಣಿಗಳ ಸೌಂದರ್ಯವನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಸಾರಿಯಾದರೂ ಈ ಪರ್ವತ ಶ್ರೇಣಿಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ
ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.